ರಾಜ್ಯದಲ್ಲಿ ಚುನಾವಣೆ ಆರಂಭಗೊಂಡಂತೆ ಮರೆತು ಹೋದ ವಿಚಾರಗಳೆಲ್ಲ ಮತ್ತೆ ಮೆಲುಕು ಹಾಕಿಕೊಳ್ಳುವುದು ಸಾಮಾನ್ಯ. ಇದೇ ರೀತಿಯ ವಿಷಯವೊಂದು ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಎಲ್ಲ ರಾಜಕೀಯ ಪಕ್ಷಗಳ ಬಾಯಲ್ಲಿ ಹರಿದಾಡಲಾರಂಭಿಸಿದೆ. ಇದೀಗ ಮತ್ತೆ ಚುನಾವಣಾ ವಿಷಯವಾಗಿ ಅಡಿಕೆಯ ಕ್ಯಾನ್ಸರ್ಕಾರಕ ವರದಿಯ ಚರ್ಚೆ ಆರಂಭಗೊಂಡಿದೆ. ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಕರ್ನಾಟಕದ ಕೃಷಿಕರ ಪ್ರಮುಖ ವಾಣಿಜ್ಯ ಬೆಳೆಯಾದ ಅಡಿಕೆಯನ್ನ ನಿಷೇಧಿಸುವಂತೆ ವರದಿಯನ್ನ ಸರ್ಕಾರ ಲೋಕಸಭೆಯಲ್ಲಿ ಮಂಡಿಸಿತು. ಅಡಿಕೆ ಕ್ಯಾನ್ಸರ್ಕಾರಕವಾಗಿದ್ದು, ಈ ಕಾರಣಕ್ಕಾಗಿಯೇ ಈ ಬೆಳೆಯನ್ನ ನಿಷೇಧಿಸಬೇಕು ಎನ್ನುವ ಮಾಹಿತಿಯನ್ನ ಈ ವರದಿಯಲ್ಲಿ ಉಲ್ಲೇಖಿಸಲಾಗಿತ್ತು. ಈ ವರದಿ ಬಹಿರಂಗಗೊಂಡ ತಕ್ಷಣ ಎಚ್ಚೆತ್ತುಕೊಂಡ ಪ್ರಮುಖ ರಾಜಕೀಯ ಪಕ್ಷವಾದ ಬಿಜೆಪಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಹಾಯ್ದಿತ್ತು. ಅಡಿಕೆ ಬೆಳೆಗಾರರನ್ನ ಕೇಂದ್ರ ಸರ್ಕಾರ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಮಾಡಿದೆ ಎನ್ನುವ ಗುಲ್ಲನ್ನ ಕೂಡ ಎಬ್ಬಿಸಿತು. ಆದರೆ ಕಳೆದ ಯುಪಿಎ ಸರ್ಕಾರ ಸಿದ್ಧಪಡಿಸಿದ ವರದಿಯನ್ನ ಮತ್ತೆ ಎನ್ಡಿಎ ಸರ್ಕಾರವು ಈ ಬಾರಿ ಲೋಕಸಭೆಯನ್ನ ಮಂಡಿಸಿದಾಗ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧಿಸುವ ಅವಕಾಶ ಸಿಕ್ಕಿತು. ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಎರಡೂ ಪಕ್ಷಗಳು ಅಡಕೆಯ ವಿಚಾರವನ್ನಿಟ್ಟುಕೊಂಡು ಮತದಾರರನ್ನ ಸೆಳೆಯುವ ಪ್ರಯತ್ನಕ್ಕೆ ಕೈ ಹಾಕುತ್ತಿವೆ. ಅಡಿಕೆ ಬೆಳೆಗಾರರ ಮತವನ್ನು ಪಡೆದು ಅಡಿಕೆ ಬೆಳೆಗಾರರಿಗೆ ಹೋರಾಟ ಮಾಡ್ತಾರೆ ಅಂತ ಹೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರಿ, ಸಂಸದರಾದ್ರಿ, ಇವರು ಮಂತ್ರಿಗಳಾದ ಡಿ.ವಿ. ಸದಾನಂದಗೌಡರು ಯಾಕೆ ನೀವು ಸಂಸತ್ತಿನ ಬಗ್ಗೆ ಮಾತಾಡುವುದಿಲ್ಲ? ಯಾಕೆ ಪ್ರಧಾನಮಂತ್ರಿಗಳನ್ನು ಹೇಳಿಸುತ್ತಿಲ್ಲ? ಅಡಿಕೆ ಬೆಳೆಗಾರರು ಇವತ್ತು ಕ್ಯಾನ್ಸರ್ ಕಾರಕ ಅಂತ ಹೇಳಿ ಇವತ್ತು ಅಡಿಕೆ ಬೆಳೆಗಾರರು ತೊಂದರೆಯಲ್ಲಿದ್ದಾರೆ. ಎವ್ರಿ ಡೇ ದಿ ರೇಟ್ಸ್ ಆರ್ ರಿಡ್ಯೂಸಿಂಗ್. ಅಡಿಕೆ ಕ್ಯಾನ್ಸರ್ ಕಾರಕ ಆಗಿದ್ರೆ ನೀವು ಯಾಕೆ ಇಂಪೋರ್ಟ್ ಮಾಡಲಿಕ್ಕೆ ಇವಾಗೆಲ್ಲ ಇದೆ? ಯಾಕೆ ಇಂಪೋರ್ಟ್ ಮಾಡಲಿಕ್ಕೆ ನೀವು ಅವರಿಗೆ ಅನುಮತಿ ಕೊಡ್ತಾ ಇದ್ದೀರಿ? ಮತ್ತು ಸುಮಾರು 40 ಹೆಚ್ಚು ಅಡಿಕೆಯಿಂದ ಉತ್ಪಾದನೆ ಆಗುವ ಸಬ್ ಪ್ರಾಡಕ್ಟ್ಗಳನ್ನ ನೀವು ಎಕ್ಸ್ಪೋರ್ಟ್ ಮಾಡ್ತೀರಿ. ಅಲ್ಲಿ ಕ್ಯಾನ್ಸರ್ ಬಗ್ಗೆ ಇದೆಯಾ? कर्नाटक का किसान परेशान है, खास तौर पर सुपारी उत्पादन करने वाला किसान। उस किसान के चेहरे पर खुशहाली लाने की आवश्यकता थी। याद करिए, जब यूपीए की गवर्नमेंट थी उसने सुपारी को पूरी तरह प्रतिबंधित करने का कार्य करने के लिए एक ऑर्डिनेंस लाने का प्रयास किया था। भाइयों बहनों, ये कर्नाटक के किसानों के साथ एक धोखा था कांग्रेस की ओर से। ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಕೃಷಿಕರಿಗೆ ಅಡಿಕೆಯೇ ಜೀವನಾಧಾರವಾಗಿದ್ದು, ಇದೇ ವಿಚಾರವನ್ನೀಗ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ಪ್ರಮುಖ ಚುನಾವಣಾ ವಿಷಯವನ್ನಾಗಿಸಿ ಪರಿವರ್ತಿಸಿಕೊಂಡಿದೆ. ಜಿಲ್ಲೆಗೆ ಬರುವ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು ಅಡಕೆಯ ಹೆಸರನ್ನ ಎತ್ತದೆ ಭಾಷಣ ಮುಗಿಸಿದ್ದು ಅಪರೂಪವೇ ಎನ್ನುವಂತಹ ಸನ್ನಿವೇಶವೂ ಇಲ್ಲಿದೆ. ಚುನಾವಣೆ ಬಂದಾಗ ಅಡಿಕೆ ಬೆಳೆಗಾರರ ಬಗ್ಗೆ ಕಾಳಜಿಯ ಮಾತುಗಳನ್ನಾಡುವ ರಾಜಕೀಯ ಪಕ್ಷಗಳು ಚುನಾವಣೆಯ ಬಳಿಕ ಅಡಿಕೆ ಬೆಳೆಗಾರರನ್ನ ಮರೆಯುತ್ತಾರೆ ಎನ್ನುವ ಆರೋಪವೂ ಕೇಳಿಬರುತ್ತಿದೆ. ಪ್ರವೀಣ್, ವಿ4 ನ್ಯೂಸ್ 24/7 ಪುತ್ತೂರು.